बच्चे गुड़ बना सा ಹಾಯ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಕ್ಚುಲಿ ಇಲ್ಲೊಂದು ಶಾಸ್ತ್ರ ಇದೆ, ಮನೆ ತುಂಬಿಸುವುದು ಅಂತ ಹೇಳಿ, ಅಥವಾ ಹೊಸ ಅಕ್ಕಿ ಊಟ ಅಂತಾನೆ ಹೇಳ್ತಾರೆ. ಇದು ಒಂದು ನಮ್ಮ ಈ ಕರಾವಳಿ ಭಾಗ ಕೃಷಿ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಸುಮಾರು ನೋಡಿ ಒಂದು 5 ರೀತಿಯ ಎಲೆಗಳಿದ್ದಾವೆ. ಸಾಮಾನ್ಯವಾಗಿ ನಾವು ಪೂಜೆಯಲ್ಲಿ ಉಪಯೋಗ ಮಾಡುವಂಥದ್ದು. ಹಾಗೆಯೇ ಇದು ಒಂದು ಭತ್ತದ ತೆನೆ. ಈ ರೀತಿಯಾಗಿ ಆ್ಯಕ್ಚುಲಿ ಇಲ್ಲಿ ನಮಗೆ ನಾರು ಬರಬೇಕು, ಬಟ್ ಇಲ್ಲಿ ನಾರೆಲ್ಲ ಸಿಗೋದಿಲ್ಲ. ಹಾಗೆ ನಾನು ಪೂಜೆ ಉಪಯೋಗ ಮಾಡುವಂಥ ಒಂದು ಬಿಳಿಯ ಹಗ್ಗವನ್ನು ಕಟ್ಟಿದ್ದೇನೆ. ಈ ರೀತಿಯಾಗಿ ನಾವು ಮಾಡಿ ಇದನ್ನು ನಾವು ಪೂಜೆ ರೂಮಲ್ಲಿ, ತುಳಸಿ ಕಟ್ಟೆಗೆ, ನಮ್ಮ ಮನೆಯ ದಾರಂದಕ್ಕೆ, ಹಾಗೆಯೇ ಅಕ್ಕಿಯ ಪಾತ್ರೆಗೆ, ಇದೇ ರೀತಿ ನಮಗೆ ಹೆಚ್ಚಾಗಿ ನಾವು ಎಲ್ಲೆಲ್ಲ ಯಾವುದ್ರಲ್ಲಿ ಉಪಯೋಗ ಮಾಡ್ತೀವಿ ಅದಕ್ಕೆಲ್ಲ ನಾವು ಇದನ್ನು ಕಟ್ತೀವಿ. ಕೊಟ್ಟಿಗೆ ಮೊದಲು ಕೊಟ್ಟಿಗೆ ಕಟ್ಟುವುದು. ಇದೇ ರೀತಿ ಪ್ರತಿ ಕಡೆಯನ್ನು ಕಟ್ಟಿದಾಗ ಮನೆ ಶುಭ ಆಗುತ್ತೆ ಅಂತ ಹೇಳಿ ಒಂದು ನಂಬಿಕೆ. ಅದೇ ರೀತಿ ನಾವು ಇಷ್ಟು ವರ್ಷ ಮಾಡ್ತಾ ಇರಲಿಲ್ಲ, ಯಾಕಂದ್ರೆ ನಮ್ಮ ಸ್ವಂತ ಮನೆ ಇರಲಿಲ್ಲ, ಮಾಡ್ತಾ ಇರಲಿಲ್ಲ. ಈ ವರ್ಷ ನಮ್ಮ ಸ್ವಂತ ಅಂತೇಳಿ ಒಂದು ಮನೆ ಆಯಿತು. ಆ ಖುಷಿಗೆ ಹಾಗೆ ನಾವು ಅನ್ಕೊಂಡಿದ್ವಿ, ಇವಳು ಅನ್ಕೊಂಡಿದ್ದಿಲ್ಲ ಆ್ಯಕ್ಚುಲಿ ನಾವು ಮಾಡಬೇಕು ಅಂತೇಳಿ. ಆ ರೀತಿಯಾಗಿ ಮಾಡ್ತಾ ಇದ್ದೇವೆ, ನೆರವೇರಿತು. ಇನ್ನೊಂದು ಏನು ಸಮಸ್ಯೆ ಅಂತಂದರೆ, ಈ ಒಂದು ಏನು ತೆನೆ ಇರುತ್ತೆ, ಭತ್ತದ ತೆನೆ, ಇದು ಸಿಗೋದಿಲ್ಲ ನಮ್ಗೆ. ಎಲ್ಲಿ ಸಿಕ್ತು ಅಂತಂದರೆ, ನಮ್ಮ ಮನೆ ಹತ್ತಿರ ನಂದವರ ದೇವಸ್ಥಾನ ಇದೆ. ನಂದವರ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರಿಗೂ ಸಾರ್ವಜನಿಕವಾಗಿ ಹಂಚ್ತಾರೆ. ಹಾಗಾಗಿ ಅಲ್ಲಿ ಹೋಗಿ ತೊಗೊಂಬಂದಿದ್ದು. ಬಹಳ ಅಂದರೆ ಬಹಳಷ್ಟು ರಶ್ ಇತ್ತು. ನಾನು ಕೆಲವೊಂದು ಕ್ಲಿಪ್ಗಳು ಹಾಕ್ತೀನಿ ನೋಡಿ, ಎಷ್ಟು ರಶ್ ಇತ್ತು ಅಂತಂದರೆ ಬಹಳಷ್ಟು ರಶ್ ಇತ್ತು. ಎಲ್ಲೆಲ್ಲಿಂದೆಲ್ಲ ಬರ್ತಾರೆ, ಒಂದು 50-60 ಕಿಲೋಮೀಟರ್ ದೂರದಿಂದೆಲ್ಲ ಬಂದು ತೊಗೊಂಡು ಹೋಗ್ತಾರೆ. ಹಾಗಾಗಿ ನಾವು 8:30ಗೆ ಹೋದವರು 10 ಗಂಟೆ ಮನೆ ಬರುವಾಗ. ಹೋಗ್ಲಿಕ್ಕೆ 5 ನಿಮಿಷ ದಾರಿ ಅಷ್ಟೇ. ಆದರೆ ಆ 5 ನಿಮಿಷ ದಾರಿ ನಮಗೆ ಹೋಗ್ಲಿಕ್ಕೆ ಸುಮಾರು 3/4 ಗಂಟೆ ಆಗಿದೆ. ಅಷ್ಟೊಂದು ರಶ್ ಇತ್ತು ಅಲ್ರಿ. ಇದನ್ನೀಗ ನಾನು ಫಸ್ಟ್ ಇದನ್ನ ರೆಡಿ ಮಾಡ್ಕೊಳ್ತೀನಿ ಇದೇ ರೀತಿ. ಆ ನಂತರ ಬೇರೆ ಬೇರೆ ನಾವು ಹೇಳಿದ್ನಲ್ಲ ಹಾಗೆ ಎಲ್ಲ ಕಟ್ತಾ ಬರೋಣ. ಸ್ನೇಹಿತರೆ, ನಾವು ಈ ಕದಿರು ಕಟ್ಟುವಾಗ ಏನೆಲ್ಲ ಹಾಕ್ತೀವಿ ಅಂತ ಹೇಳಿ, ಇದೊಂದು ಹೂವಿದು ಗಿಡದ ಎಲೆ. ಇದು ನಿಮಗೆ ಸಾಮಾನ್ಯವಾಗಿ ರಥಪುಷ್ಪದ್ದು ನೀವು ಗಿಡ ನೋಡಿರಬಹುದು, ಅದರಲ್ಲಿ ಬಿಳಿ ಬರುತ್ತೆ. ಆ ರೀತಿ ನಿಮಗೆ ರಥ ಥರ ಹೂ ಬರೋದಿಲ್ಲ, ಅದು ಬಿಳಿ ಹೂ ಬರುತ್ತೆ, ಅದರ ಎಲೆ ಒಂದು. ಹಾಗೆ ಇದು ಒಂದು ಹಲಸಿನ ಎಲೆ, ಇನ್ನೊಂದು ಮಾವಿನ ಎಲೆ, ಹಾಗೇನೆ ಒಂದು ಇದು ಬಿದಿರಿನ ಎಲೆ, ಇನ್ನೊಂದು ಗಣಪತಿಗೆ ಪ್ರಿಯವಾದಂತಹ ಗರಿಕೆ. ಇದಿಷ್ಟನ್ನು ಇದರಲ್ಲಿಟ್ಟು, ಇದ್ರ ಜೊತೆ ಇದು ಭತ್ತದ ತೆನೆ. ಎಲ್ಲ ಒಂದೊಂದು ಹಾಕಿ ಸಾಕಾಗುತ್ತೆ. ಜಾಸ್ತಿ ಹಾಕ್ಬೋದು, ಆದ್ರೆ ನಮ್ಗಿಲ್ಲಿ ಜಾಸ್ತಿ ಹಾಕ್ಲಿಕ್ಕೆ ನಮ್ಮ ಹತ್ರ ಇಲ್ಲ. ಇದಿಷ್ಟ ಕ್ಲೀನ್ ಆಗಿ ಈ ರೀತಿಯಾಗಿ ನಾವು ಫೋಲ್ಡ್ ಮಾಡಿದ್ರೆ ಆಯ್ತು. ಬಳ್ಳಿ ಅದೆಲ್ಲ ಇದಕ್ಕೆ ನಿಜವಾಗ್ಲೂ ನಾರ್ ಬೇಕು. ಯಾವ್ದ್ರ ನಾರದು? ಅದು ದಡ್ಡ ಅಲ್ಲ, ಅದೊಂಥರ ಹಗಾಲ ಎಲೆ ಬಂದು ಬರ್ತದೆ, ಒಂಥರ ಕೆಂಪು ನಾರ್ ತರ ಇರ್ತದೆ. ನೆಕ್ಸ್ಟ್ ನೋಡು ಎಂತ ಹೇಳಿ ತೋರಿಸುವ. ಬರುವ ವರ್ಷ ನಮ್ಗೆ ಸಿಕ್ಕಿದ್ರೆ. ಆದ್ರೆ ಅದಿಲ್ಲ, ಹಾಗಾಗಿ ನಾವು ಪೂಜೆ ಉಪಯೋಗ ಮಾಡುವಂತ ಈ ಹಗ್ಗವನ್ನೇ ಹಾಕ್ತಿದ್ದೇವೆ.
ಇದನ್ನು ಹಾಕಿ ಕ್ಲೀನಾಗಿ ಕಟ್ಟಿ ಕಟ್ಟಿದ್ರೆ ಆಯಿತು. ನೋಡಿ ಈ ರೀತಿಯಾಗಿ ಕಟ್ಟಿದ್ರೆ ಆಯಿತು. ನಾವು ಸಾಮಾನ್ಯವಾಗಿ ಎಲ್ಲದೊಂದು ಕಡೆ ಕಟ್ಟಿದ್ರೆ ಈ ವರ್ಷ ಕಟ್ಟಿದ್ದನ್ನು ಬರುವ ವರ್ಷ ನಾವು ಅದನ್ನು ಬಿಚ್ಚಿ ಹೊಸ ಒಂದು ಈ ರೀತಿಯಾಗಿ ತೆನೆಯನ್ನು ಕಟ್ಟಬೇಕು. ಇದು ಸಂಪ್ರದಾಯ. ಸಾಮಾನ್ಯವಾಗಿ ಈಗೇನು ಮಾಡ್ತೀವಿ, ನಾವು ಕಟ್ಟಲಿಕ್ಕೆ ಜಾಗ ಇರೋದಿಲ್ಲ ಸರಿಯಾಗಿ, ಹಾಗಾಗಿ ಕೆಲವು ಹೋದಿರುತ್ತೆ. ಆದರೆ ಆ ರೀತಿಯಾಗಿ ಹೋಗಬಾರ್ದು. ಈ ವರ್ಷ ಕಟ್ಟಿದ್ದು ಬರುವ ವರ್ಷ ಕೂಡ ಇರಬೇಕು. ಇದು ವಿಶೇಷ ಅಂತಂದರೆ ಇದಿಷ್ಟು ಎಲೆ ಕೂಡ ಹಾಗೆ ಅಥವಾ ಇದು ಹಾಗೆ ಇದೇ ರೀತಿ ಇರುತ್ತೆ. ಆದರೆ ಒಣಗೋಗಿರುತ್ತೆ, ಬಿಟ್ಟರೆ ಏನು ಹಾಳಾಗೋದಿಲ್ಲ. ನೋಡಿ ನಾವು ಸುಮಾರು 9 ಈ ರೀತಿಯಾಗಿ ಭತ್ತದ ತೆನೆಯ ಕುರಲ್ ಅಂತ ಹೇಳ್ತೀವಲ್ಲ, ಇದನ್ನು ರೆಡಿ ಮಾಡಿದ್ದೇವೆ. ಇನ್ನಿದನ್ನೀಗ ಕಟ್ಟಬೇಕು. ನಾನು ಫಸ್ಟ್ ಒಂದು ರೆಡಿ ಮಾಡಿ ತುಳಸಿ ಕಟ್ಟೆ ಕಟ್ಟಿದೆ. ಇನ್ನೀಗ ಇದನ್ನು ಬೇರೆ ಬೇರೆ ಕಡೆಗೆ ಬನ್ನಿ ನಾವು ಒಂದೊಂದೇ ಕಟ್ತಾ ಬರೋಣ. ನಾನು ಪೂರ ಪಾಡೋಡು ನಿಕ್ಲೆ. ನಾವು ಫಸ್ಟಿಗೆ ತುಳಸಿ ಕಟ್ಟೆ ಕಟ್ತೇವೆ. ಯಾಕಂತಂದರೆ ಮನೆ ಒಳಗೆ ನಾವು ಹೋಗೋ ಮುಂಚೆ ಮೊದಲು ಸಿಗುವಂಥ ತುಳಸಿ ಗಿಡ, ತುಳಸಿ ಕಟ್ಟೆ. ಹಾಗೆಯೇ ನಾವು ಮೊದಲು ಪೂಜೆ ಮಾಡಿರುವಂಥ ಸಹ ಇದೇ ಜಾಗದಲ್ಲಿ. ಹಾಗಾಗಿ ಫಸ್ಟ್ ತುಳಸಿ ಕಟ್ಟೆ ಕಟ್ತೇನೆ ನಾನು. ತುಳಸಿ ಕಟ್ಟೆ ಕಟ್ಟ ಅಂತ ಅಂದ್ಕೊಂಡೆ, ಕಟ್ಟೆಗೆ ಆಗೋದಿಲ್ಲ. ಹಾಗಾಗಿ ಗಿಡಕ್ಕೆ ಕಟ್ಟಿ ಬಿಡುವ ಅಂತ ಹೇಳಿ ದೇವರೇ ಎಲ್ಲರಿಗೂ ಕೂಡ ಒಳ್ಳೇದು ಮಾಡು ಅಂತೇಳಿ ಬೇಡ್ಕೊಂಡು ಇವತ್ತಿನ ಈ ಒಂದು ಗರಿಗೆ ಕಟ್ಟುವಂತಹ ಒಂದು ಪದ್ಧತಿಯನ್ನು ಇಲ್ಲಿಂದ ಶುರು ಮಾಡ್ತಿದ್ದೇವೆ. ಇನ್ನು ಒಳಗೆ ಬೇರೆ ಬೇರೆ ಕಡೆಗೆಲ್ಲ ಕಟ್ಟಬೇಕು. ಬನ್ನಿ ನಾನು ಒಳಗೆ ಹೋಗುವ. ನಾನು ಮಾತಾಡ್ಬೇಕಂತೆ, ನನ್ನ ಮಗಳು ಬಿಡ್ತಾಳ ಮಾತಾಡ್ಲಿಕ್ಕೆ. ಆಗ ನೋಡಿ ವಿಡಿಯೋ ಮಾಡಿ ತಕ್ಷಣ ತಕ್ಷಣ ಅವಳು ತಗೊಳ್ಳುದು. ಅಮ್ಮ ಬಾಬಾ ಮಾತಾಡ್ತೇನೆ ಅಂತ. ಬಂದೆ. ನಾನು ಎರಡನೇದಾಗಿ ನಮ್ಮ ಮನೆಯ ದ್ವಾರ ಬಾಗಿಲಿಗೆ ಕಟ್ತಿದ್ದೇನೆ. ಅಪ್ಪು ಹಾಯ್. ಅಮ್ಮ ಹಾಯ್. ಓಕೆ, ಇದಾಯಿತು. ಬನ್ನಿ. ಈಗ ಮೂರನೇದಾಗಿ ದೇವರ ಸ್ಟ್ಯಾಂಡಿಗೆ ಕಟ್ತಿದ್ದೆ. ಆ್ಯಕ್ಚುಲಿ ನಾವು ಮೊದಲೆಲ್ಲ ಹೇಗಿತ್ತು ಅಂತಂದರೆ ದೇವರಿಗೆ ಒಂದು ಸ್ಟ್ಯಾಂಡ್ ಅಂತ ಮಾಡೋರು, ಅದಕ್ಕೆ ಕಟ್ತಾ ಇದ್ರು. ಆದರೆ ನಮಗೀಗ ನಾವೇನು ಮಾಡ್ತೀವಿ, ಈಗ ರೂಮ್ ಮಾಡ್ತೀವಿ, ಅದಕ್ಕೊಂದು ರೀತಿ ಪೀಠ ಥರ ಮಾಡಿ ಎಲ್ಲ ಕಟ್ತಿದೆ. ಹಾಗಾಗಿ ಇದನ್ನೀಗ ದೇವರಿಗೆ ನಾನು ದೇವರ ಕೋಣೆಯಲ್ಲಿ ಇರ್ತಿದ್ದೇನೆ. ಈಗ ಕಟ್ಟಬೇಕು, ಬಟ್ ಕಟ್ಟಲಿಕ್ಕೆ ಇಲ್ಲಿ ಜಾಗ ಇಲ್ಲ. ಹಾಗಾಗಿ ಕಿಟಕಿಗ ಓಕೆ, ಇಲ್ಲಿ ಮೇಲೆ ಇಲ್ಲಿ ಜಾಗ ಇದೆ, ಮೇಲೆ ಇಟ್ಬಿಡ್ತೀನಿ. ಈ ರೀತಿಯಾಗಿ ಇಟ್ಟುಬಿಟ್ಟೆ. ಇನ್ನು ನೆಕ್ಸ್ಟ್ ಅಲ್ಲಿ ಕಟ್ಟೋದು ಇನ್ನು ನಾವು ನೀವು ಕಟ್ತೀನಿ. ಯಾರು ಕಟ್ಟುದು? ಆಕ್ಚುಲಿ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಪ್ರತಿಯೊಬ್ಬರು ಕೂಡ ಒಂದೊಂದು ಜಾಗಕ್ಕೆ ಕಟ್ಟುವಂಥದ್ದು ಪದ್ಧತಿ. ಆದರೆ ಇವಾಗಿನ ಈ ಮಕ್ಕಳಿಗೆ ಇಂಟ್ರೆಸ್ಟೇ ಇಲ್ಲ. ನಾವು ಹಾಗೆಲ್ಲ ಕಟ್ತಾ ಇದ್ವಿ, ನಾವು ಪಾಡಿ ಕುತ್ಕೊಂಡು ಏನೋ ಮಾಡ್ತಾ ಇದ್ದ. ಈ ಆಕ್ಚುಲಿ ಹಿಂದೆ ಗೊತ್ತಿಲ್ಲಲ್ಲ, ನಮ್ಮಿಂದ ಹಿಂದೆ ಮಾಡ್ತಿದ್ದಂತ ಕೆಲವೊಂದು ಪದ್ಧತಿಗಳು ನಮಗೆ ಗೊತ್ತಿಲ್ಲ. ನಾವು ಮಾಡ್ತಿರುವಂತದ್ದು ಈ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಹಾಗೆ ನಮ್ಮ ಸಂಸ್ಕೃತಿ ಹಾಳಾಗಬಾರ್ದು ಅಂತಲೇ ನಾವು ಇದನ್ನು ಸ್ಟಾರ್ಟ್ ಮಾಡುವ ಅಂತ ಮಾಡಿದ್ದು. ಯಾಕಂದ್ರೆ ನಾವು ಇಷ್ಟು ವರ್ಷ ಮಾಡಿರಲಿಲ್ಲ, ಮಕ್ಕಳಿಗೆ ಗೊತ್ತಾಗ್ಬೇಕು ಅಂತ. ಅದಕ್ಕೆ ನಾನು ಬೆಳಿಗ್ಗೆ ಕರ್ಕೊಂಡು ಹೋಗಿ ಎಲ್ಲ ತಗೊಂಡ್ಬಂದ್ವಿ. ಆದ್ರೆ ಅದನ್ನ ಕೂತು ನೋಡುವಷ್ಟು ಪೇಷನ್ಸ್ ಈ ಮಕ್ಕಳಿಗೆ ಇಲ್ಲ. ಅದೇ ದೊಡ್ಡ ಸಮಸ್ಯೆ. ಪರವಾಗಿಲ್ಲ, ಈಗ ಗೊತ್ತಾಯ್ತಾ? ಬರುವ ವರ್ಷದಿಂದ ಎಲ್ಲ ಸತ್ಯ ನೋಡ್ತಾನೆ. ಇನ್ನು ಬಾವಿ ಕಟ್ತಾ ಇದ್ದೇವೆ. ಬಾವಿ ಇದ್ರೆ ಬಾವಿ ಕಟ್ಬೋದು, ಇಲ್ಲ ಅಂತಂದ್ರೆ ಪರವಾಗಿಲ್ಲ. ಬಾವಿ ಕಟ್ಟೋದು ಯಾಕಂತಂದ್ರೆ ನಾವು ಪ್ರತಿನಿತ್ಯ ಕುಡಿಯುವಂಥ ನೀರಿದ್ರದ್ದು. ಇದು ಕೂಡ ನಮಗೊಂದು ದೇವರ ಸಮಾನ. ಹಾಗಾಗಿ ಇದನ್ನು ನಾನೀಗ ಬಾವಿ ಕಟ್ತಾ ಇದ್ದೇನೆ. ಓಕೆ, ಇದು ಸಹ ಮುಗೀತು. ಇನ್ನು ಒಳಗೆ ಕೆಲವಡೆ ಕಟ್ತಿದ್ದಾರೆ. ಅವ್ರು ಕಟ್ಟಿ ಮುಗಿಸ್ಲಿ, ನಾನು ನಿಮಗೆ ತೋರಿಸ್ತೇನೆ ಒಂದೊಂದು ಎಲ್ಲೆಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿ. ನೋಡಿ, ತಾಯಿ ಮತ್ತೆ ಮಗಂದು ಫುಲ್ ಫೈಟ್, ಬಿಗ್ ಫೈಟ್ ಅಲ್ಲ,
ನಾನು ಕಟ್ತೇನೆ ಅಂತ ಹೇಳುವಾಗ ಇಲ್ಲ ನಾನೇ ಕಟ್ತೇನಮ್ಮ ನನಗೆ ಗೊತ್ತುಂಟು ಹಾಗೆ ಹೀಗೆ ಅಂದ. ಅಯ್ಯೋ ಮೌನವಾಗಿ ಕಟ್ಬೇಕು. ಇದು ಚರಪಿರಿ ಅಂತ. ಎಷ್ಟು ಮೌನವಾಗಿ ಕಟ್ತಿದ್ದಾಳೆ. ಮಾತಾಡ್ತಿರೋದವ್ರು ಒಬ್ರೆ. ನಾವು ಸುಮ್ಮನೆ ಇದ್ದೇವೆ, ಅವಳೇ ಮಾತಾಡೋದು. ಇದು ತಿರುಗ್ತದೆ. ಇದು ಬ್ರಹ್ಮಗಂಟು, ಇನ್ನು ಭರವಸೆ ಬಿಡಿಸಿದೇ ಗೊತ್ತಿಲ್ಲ. ಕಟ್ಟಿದ ಮೇಲೆ ತಿರುಗಿಸ್ಲಿಕ್ಕೆ ಆಗದಿದ್ರೆ ಇದು ಎಂತ ಚಿನ್ನ, ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ, ದುಡ್ಡು ಎಲ್ಲರಲ್ಲಿ ಇಡುವಂತದ್ದು. ಮೊದಲು ಇದು ತುಂಬಿ ಬರ್ಬೇಕಿತ್ತು. ಇಲ್ಲ ಅದೊಂದು ಮೊದಲು ಹೇಳ್ತಿರ್ತಾ, ಈ ದುಡ್ಡು ಇಡ್ಲಿಕ್ಕೆ ಪೆಟ್ಟಿಗೆ ಅಂತ ಮಾಡೋ ಸಣ್ಣ ಪೆಟ್ಟಿಗೆ ಇತ್ತು, ಅದಕ್ಕೆ ಕಟ್ತಾ ಇತ್ತು. ನಮ್ಗೆ ಆಕ್ಚುಲಿ ಕಮ್ಮಿ ಆಗಿದೆ ಇನ್ನು ಕೂಡ, ಯಾಕಂದ್ರೆ ನನಗೆ ತೈಲ ಮಿಷನ್ ಉಂಟು, ಅದು ಕಟ್ಲಿಕ್ಕೆ ಇತ್ತು. ಕಟ್ಲಿಕ್ಕೆ ಉಂಟಾ ನೋಡ್ಬೇಕು ಇನ್ನು. ಮತ್ತೆ ಅಕ್ಕಿ ಹಾಕಿರುವಂತದಕ್ಕೆ ಪ್ರತಿ ಬಾಗಿಲು ಸಹ ಕಟ್ತಾ ಇದ್ರು. ಎಲ್ಲಿ 2 ಬಾಗಿಲು ಹೊರಗೆ ಹೋಗ್ಲಿಕ್ಕೆ ಸಾಕಾಗ್ತಾ ಇದ್ರು. ನಮ್ಮ ಕಂಪ್ಯೂಟರ್ ಕಟ್ಲಿಕ್ಕೆ ಅಂತೆ ಅನ್ನ ಹಾಕುವಂತ ದೇವರು. ಮತ್ತೆ ಮುಖ್ಯ ಸಿಂಪಲ್ ಯಾವುದು ಚಿನ್ನ ಬರುವ ವರ್ಷ ತೆಗಿಬೇಕು. ನಾನು ಅವರಿಗೆ ತಿರುಗಿಸಿ ಕಟ್ಟಿದ್ದೆ. ನಾನು ಎಂತ ಇಲ್ಲ, ಸಾಕಲ್ಲ ಇಷ್ಟ. ಪನೋಡು ಎಂಚಿನ ಪನ್ಪು ಪನ್ನಿನ ಪನ್ಪುನಿಯ ಎಂಚಿನ ಬಣ್ಣ ಅಂತೀನಿ ನೀರು ಬಂದಾರು ಐದು ಯಾನ್ ಬಣ್ಣ ಬೇತೆ ತೀಸಿದ ಎಂದದು ಪನ್ಪುನ ಈಗ ಬಂದಂತದೆ ಈಗ ಕಚ್ಚಿ ಕಚ್ಚಿ ಕಂದ್ಲಿ ಇಡು ಕಚ್ಚಿ ಕಚ್ಚಿ ಇಲ್ಲಿ ಕಟ್ಟಿದ್ನಾ ಮತ್ತೆ ಅಲ್ಲಿ ಕಟ್ಟಿದೆ. ಅಡಿಗೆ ಎಲ್ಲ ಮಾಡಿ ಇವ್ರು ನೋಡಿ ನನ್ನಕ್ಕಿಂತ ಮುಂಚೆ ಎಲ್ಲ ಊಟ ಕೂತಿದ್ದಾರೆ. ವಿಡಿಯೋ ಮಾಡ್ತೀನಿ ಅಂತಲೇ ಊಟ ಮಾಡ್ತಾ ಬಿಡ್ತಾ ಇಲ್ಲ ನೋಡಿ ಇವರು ಮೃಷ್ಟಾನ್ನ ಭೋಜನ. ಎಂತೆಲ್ಲ ಇದು ಕೋಸಂಬರಿ ನಿಲ್ಲಿ ಹೇಳಿ. ಈಗ ಇದು ಕೋಸಂಬರಿ, ಇದು ಹೆಸರು ಮೊಳಕೆ ಬರಿಸಿ ಹೆಸರು ಕಾಳಿನ ಪಲ್ಯ, ಇದು ಅದು ತೆಕ್ಕರೆದ್ದು ಎಂತ ಮುಳ್ಳು ಸೌತೆದ್ದು ಪಚಡಿ ಚಿನ್ನ, ಅದು ಇದು ಕಂಚಲ, ಇದು ಎಂತ ಕಂಚಲ ಅಲ್ಲ ಅದು ಅದ ಪೈನಾಪಲ್, ಅಂಬಟೆ, ಮೆಣಸ್ಕಾಯಿ, ಇದಕ್ಕೆಲ್ಲ ತರಕಾರಿ ಮಿಕ್ಸ್ ಸಾಂಬಾರ್ ಎಂತ ಹೇಳ್ತಾರೆ ಸಾಂಬಾರ್ ಅಂತಾರೆ. ಮತ್ತೆ ಒಂದು ಪಾಯಸ. ಅಲ್ಲಿಗೆ ಇವತ್ತಿನ ಊಟ ಮುಗೀತು. ನಮ್ದು ಫುಲ್ ವಿಡಿಯೋ ಇಲ್ಲ, ಚುಚ್ಚೂರೆ ಬೇಕಾದಷ್ಟು ಮಾತ್ರ ಬೇಜಾರಿಲ್ಲ. ನಾವಿಬ್ರು ಜಗಳ ಮಾಡಿದ್ಯಾ? ಊಟ ಮಾಡುದು ನೋಡಿ, ನನ್ನದೊಬ್ಳದು 7 ಕಾಲು ಯಾರಿಲ್ಲ.